ಮಂಗಳೂರಿನ ಕೆನರಾ ಬ್ಯಾಂಕ್ ಕದ್ರಿ ಬ್ರಾಂಚಿನ ನೂತನ ನವೀಕೃತ ಮಳಿಗೆಯ ಉದ್ಘಾಟನೆ ಮತ್ತು ಗ್ರಾಹಕರ ಸಭೆಯನ್ನು ಕೆನರಾ ಬ್ಯಾಂಕಿನ ಡಿಜಿಎಂ ಲತಾ ಕೃಪಾ ಅವರು ಉದ್ಘಾಟಿಸಿದರು. ಮಂಗಳೂರಿನ ಹೃದಯ ಭಾಗದಲ್ಲಿರುವ ಕೆನರಾ ಬ್ಯಾಂಕ್ ಕದ್ರಿ ಬ್ರಾಂಚ್ ಅಪಾರ ಗ್ರಾಹಕರನ್ನ ಹೊಂದಿರುವ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಈ ಬ್ಯಾಂಕ್ ಈಗ ನವೀಕೃತಗೊಂಡಿದೆ. ನೂತನ ನವೀಕೃತ ಬ್ಯಾಂಕ್ ಅನ್ನು ಕೆನರಾ ಬ್ಯಾಂಕಿನ ಡಿಜಿಎಂ ಲತಾ ಕೃಪಾ ಅವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಹಕರ ಸಭೆಯನ್ನ ಹಿರಿಯ ಗ್ರಾಹಕರಾದ ಸಿಂಡಿಕೇಟ್ ಬ್ಯಾಂಕಿನ ರಿಟೈರ್ಡ್ ಮ್ಯಾನೇಜರ್ ಆಗಿರುವ ಪಿ ಸುರೇಶ್ ಶಾನೈ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬ್ಯಾಂಕಿನ ಕಾರ್ಯವೈಖರಿಗಳ ಬಗ್ಗೆ ಮಾತನಾಡಿದ ಕೆನರಾ ಬ್ಯಾಂಕಿನ ಕದ್ರಿ ಬ್ರಾಂಚಿನ ಮುಖ್ಯ ಪ್ರಬಂಧಕರಾದ ರಾಜೀವ್ ರಂಜನ್ ಅವರು, ತುಂಬಾ ಹಳೆಯದಾಗಿರುವ ಕಟ್ಟಡವನ್ನು ನವೀಕೃತಗೊಳಿಸಲು ಕೆನರಾ ಬ್ಯಾಂಕಿನ ಡಿಜಿಎಂ ಲತಾ ಕೃಪಾ ಮುಂದಾಳತ್ವದಲ್ಲಿ ಹಾಗೂ ಅವರ ಸಹಕಾರದಿಂದ ಸಾಧ್ಯವಾಗಿದೆ ಎಂದರು. Not only for the customer, for the staff also, if we are facing any problem, okay, we tell madam, and madam give us some answer, some solution. ಬ್ಯಾಂಕಿನ ಸೌಲಭ್ಯಗಳ ಬಗ್ಗೆ ನವನೀತ್ ರಾಘವೇಂದ್ರ ಶೆನೈ ಮಾಹಿತಿಯನ್ನ ನೀಡಿದರು. So we have salary based accounts. It is called Canara Premium Payroll Accounts. So it is like 4 variants. It comes as silver variant for up to 50,000, gold 50 to 1 lakh, diamond 1 lakh to 1 lakh 50, and platinum is based on 1 lakh 50 and above. ಬ್ಯಾಂಕಿನಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಮತ್ತು ಕ್ರೆಡಿಟ್ ಡೆಬಿಟ್ ಕಾರ್ಡ್ಗಳನ್ನು ಇನ್ನಿತರ ಮಾಹಿತಿಯನ್ನ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಆದ ರಾಹುಲ್ ಗ್ರಾಹಕರಿಗೆ ಮಾಹಿತಿಯನ್ನ ನೀಡಿದರು. Right. It is almost 300 plus features are there. Online deposit opening, loan repayment, then this TD certificate generation. Everything is available in this Canara Avon app. In addition to that, our Canara Bank is into that WhatsApp banking. We are having on toll-free number 18001030. ಕದ್ರಿ ಬ್ರಾಂಚ್ ತುಂಬಾ ಉತ್ತಮ ಸಿಬ್ಬಂದಿಗಳನ್ನು ಹೊಂದಿದ್ದು, ಕ್ಲಬ್ನ ಸಮಯದಲ್ಲಿ ಸೇವೆಯನ್ನ ಮಾಡುವುದರಲ್ಲಿ ಇಲ್ಲಿನ ಸಿಬ್ಬಂದಿಗಳು ಗ್ರಾಹಕರೊಡನೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಸಿಂಡಿಕೇಟ್ ಬ್ಯಾಂಕಿನ ನಿವೃತ್ತ ಮ್ಯಾನೇಜರ್ ಆಗಿರುವ ಪಿ ಸುರೇಶ್ ಶೆನೈ ಅವರು ಗುಣಗಾನವನ್ನ ಮಾಡಿದ್ರು. ಮ್ಯಾನೇಜರ್ ಆಗಲಿ ಒಳ್ಳೆಯ ಸರ್ವಿಸ್ ಅನ್ನು ಕೊಡ್ತಾ ಇದ್ದಾರೆ. ಅದನ್ನು ನೋಡಿ ನಾನು ನಮ್ಮ ಕರ್ನಾಟಕ ಬ್ಯಾಂಕ್ನಲ್ಲಿ ಇದ್ದ ಸಮೇತ ಡಿಪಾಸಿಟ್ ಅನ್ನು ಕೆಲವು ಇಲ್ಲಿ ಕೆನರಾ ಬ್ಯಾಂಕಲ್ಲಿ ತಂದು ಇಡುವ ವ್ಯಾಪಾರ ಮಾಡಿದ್ದೇನೆ. ಹಾಗೆ ನಾನು ಇಟ್ಟಿದ್ದೇನೆ. ಅದಲ್ಲದೆ ಇಲ್ಲಿ ನಮ್ಮ ಸರ್ವಿಸಿನ ವಿಷಯ ಮಾತಾಡಲಿಕ್ಕೆ ಇಲ್ಲ ಕೆನರಾ ಬ್ಯಾಂಕ್ ಕದ್ರಿ ಬ್ರಾಂಚ್ನಲ್ಲಿ. ಯಾಕೆಂದರೆ ಪ್ರತಿಯೊಬ್ಬರಿಗೆ ನಾನು ಬರ್ತಾ ಇದ್ದೇನೆ, ಪ್ರತಿ ತಿಂಗಳಿಗೆ ಒಂದು 5 ಸರ್ತಿ ನಾನು ಕದ್ರಿ ಕೆನರಾ ಬ್ಯಾಂಕಿಗೆ ಬರ್ತಾ ಇದ್ದೇನೆ. ಹಾಗಿರುವಾಗ ನಮ್ಮ ಪ್ರಕಾಶ್ ರಿಯಲಿ ವೆರಿ ವೆರಿ ಗುಡ್. ಅವರು ಅಂಥ ಮ್ಯಾನೇಜರ್ ಇಲ್ಲಿ ಕದ್ರಿ ಕೆನರಾ ಬ್ಯಾಂಕಿಗೆ ಸಿಗಬೇಕಾದ್ರೆ ನಾವು ಪುಣ್ಯ ಮಾಡಬೇಕು. ಅದೇ ರೀತಿ ಗ್ರಾಹಕರ ಸಲಹೆ ಸೂಚನೆಗಳನ್ನು ಆಲಿಸಿ ನಂತರ ಗ್ರಾಹಕರನ್ನ ಉದ್ದೇಶಿಸಿ ಮಾತನಾಡಿದ ಕೆನರಾ ಬ್ಯಾಂಕಿನ ಡಿಜಿಎಂ ಲತಾ ಕೃಪಾ ಅವರು, ಗ್ರಾಹಕರಿಂದಲೇ ಬ್ಯಾಂಕಿನ ಉನ್ನತಿಗೆ ಕಾರಣ. ಗ್ರಾಹಕರಿಗೆ ಸೇವೆ ಕೊಡುವಲ್ಲಿ ಕೂಡ ಕೆನರಾ ಬ್ಯಾಂಕ್ ಸದಾ ಸಿದ್ಧವಾಗಿದ್ದು, ನಿಮ್ಮ ಸಲಹೆ ಸೂಚನೆಗಳನ್ನು ಮುಂದಿನ ದಿನಗಳಲ್ಲಿ ಈಡೇರಿಸುವ ಭರವಸೆಯನ್ನ ನೀಡಿದರು. Regarding this branch and about the staff. See, Canara Bank and even Syndicate Bank, like we call them sister banks. So both banks have merged in 2020. Much before that, Canara Bank is now in the 120th year. I can speak English or Kannada? English is better. So now Canara Bank is the 120th year, and Syndicate Bank also recently reached 100 years. So both of the banks, right from the establishment, the main thrust given is customer service. So we are people who believe service first and then profit next. But still we are not NGOs or non-profitable organizations. It is a profit-making organization, as we all know. But still, the way we develop our relationship with the customer, that matters. So
our bank does not tolerate any, like no, even business is not that we tolerate, but customer service, anybody behave badly to the customer, that part our bank never tolerates. We are all giving that much importance to customer service. ಕೆನರಾ ಬ್ಯಾಂಕಿನ ಪ್ರಬಂಧಕರಾದ ಪ್ರಕಾಶ್ ಅವರು ಧನ್ಯವಾದ ಸಮರ್ಪಿಸಿದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.